ಕಾರ್ಕಳ ಪುರಸಭಾ ಸಭಾಂಗಣದಲ್ಲಿ ಆಡಳಿತಾಧಿಕಾರಿ ಕುಂದಾಪುರದ ಉಪ ಕಮಿಷನರ್ ಭೂಪಾಲ ನೇತೃತ್ವದಲ್ಲಿ ಚುನಾಯಿತ ಸದಸ್ಯರ ಸಭೆ ನಡೆಯಿತು. ಸಭೆಯಲ್ಲಿ ಸದಸ್ಯ ಸುಭದ್ ರಾವ್ ಅವರು ಮಾತನಾಡಿ, ನಗರೋತ್ಥಾನ ಯೋಜನೆಯಡಿಯಲ್ಲಿ 7 ಕೋಟಿ ರೂಪಾಯಿ ಅನುದಾನದ ಮಾರುಕಟ್ಟೆ ರಸ್ತೆ ಕಾಂಕ್ರೀಟ್ ಕಾಮಗಾರಿಗೆ 1.5 ತಿಂಗಳು ಕಳೆದರೂ ಪೂರ್ಣಗೊಂಡಿಲ್ಲ. ಕಾಮಗಾರಿ ಗುಣಮಟ್ಟ ತೃಪ್ತಿಕರವಾಗಿಲ್ಲ. ಈ ಕುರಿತು ಇಲಾಖಾಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಹೀಗಾಗಿ ವಾಹನ ಸಂಚಾರಕ್ಕೆ ಅಡಚಣೆಯುಂಟಾಗುತ್ತಿದೆ ಎಂದರು. ಉಪ ಕಮಿಷನರ್ ಪ್ರತಿಕ್ರಿಯಿಸಿ, ಒಡಂಬಡಿಕೆಯಂತೆ ಕಾಮಗಾರಿ ನಡೆಯದೇ ಇದ್ದಲ್ಲಿ ಗುತ್ತಿಗೆದಾರರಿಗೆ ನೋಟಿಸ್ ಜಾರಿಗೊಳಿಸಬೇಕು, ಉಲ್ಲಂಘಿಸಿದರೆ ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಸೂಚಿಸಿದರು. ಯಾರು ಗುತ್ತಿಗೆಯನ್ನು ವಹಿಸಿಕೊಂಡಿದ್ದಾರೆ ಆ ಕೆಲಸ ಅತ್ಯಂತ ನಿಧಾನಗತಿಯಲ್ಲಿ ಕೆಲಸ ಮಾಡೋದ್ರಿಂದ ಸಾರ್ವಜನಿಕರಿಗೆ ದೊಡ್ಡ ತೊಂದರೆ ಆಗಿದೆ ಅನ್ನುವಂಥದ್ದು ನನ್ನ ಮನವಿ. ಈಗಾಗಲೇ ಮುಖ್ಯಾಧಿಕಾರಿಯವರು ಮತ್ತು ಇಂಜಿನಿಯರ್ ಅವರು ಅವರಿಗೆ ಪದೇ ಬರಲಿಕ್ಕೆ ಹೇಳಿ ಸ್ಪಾಟ್ ಅಲ್ಲಿ ನಿಲ್ಲಿಸಿ ತಾವು ಬರಬೇಕು, ನಿಂತು ಕೆಲಸ ಮಾಡಿಸಬೇಕು. ನಾಟುಗಳೇ ನಿಂತು ಹೋಗಿದೆ, ಅದನ್ನ ಬಿಟ್ಟಿದ್ದಾರೆ. ಕೆಲಸ ಅರ್ಧದಲ್ಲಿ ನಿಂತಿದೆ, ರಾತ್ರಿ ಕೆಲಸ ಮಾಡ್ತಾರೆ, ಕೆಲವೊಮ್ಮೆ ಹಗಲಿ ಕೆಲಸ ಮಾಡ್ತಾರೆ. ಇಡೀ ಮಾರ್ಕೆಟ್ ವ್ಯವಹಾರ ಸ್ಥಗಿತ ಆಗಿದೆ. ಅದರಿಂದ ತಾವು ದಯವಿಟ್ಟು ಈಗ ಸೈಡಿಗೆ ಡ್ರೈನ್ ಮಾಡದೆ ಚರಂಡಿ ಸಹ ಇಟ್ಟಿದ್ದೇವೆ ಸರ್. ಈಗ ಚರಂಡಿ ಗೋಡೆಯನ್ನು ಕೂಡ ಮಣ್ಣನ್ನು ಎತ್ತಲಿಲ್ಲ. ವಾರ್ಡ್ಗಳಲ್ಲಿ ತುಂಬಾ ಸಮಸ್ಯೆ ಇದೆ ಸರ್. ಮತ್ತೊಂದು ಮಾಡಿದ್ದಾರೆ, ಆ ಪ್ಯಾರಾಫಿಟ್ಗಳನ್ನು ನಿರ್ಮಿಸಲಿಲ್ಲ. 4 ಬದಿಗಳಲ್ಲಿ ವಾಹನಗಳು ಕೆಳಗೆ ಗುಂಡಿಯಲ್ಲಿ ಬೀಳುವ ಸಂಭವ. ಅದಕ್ಕೆ ಪ್ಯಾರಾಫಿಟ್ಗಳನ್ನು ನಿರ್ಮಿಸಬೇಕು. ಅದನ್ನು ರಾಡ್ಗಳನ್ನು ಹಾಕಿಟ್ಟಿದ್ದಾರೆ, ಅದೊಂದು ಬಾಕಿ ಆಗಿದೆ. ಮತ್ತೆ ಎರಡನೇದಾಗಿ ಈ ಚರಂಡಿಗಳನ್ನು ನಿರ್ಮಿಸಿದವರು ಒಳಗಡೆ ಅವರ ಸೆಂಟ್ರಿಂಗ್ ಸಾಮಾನುಗಳಿದೆ. ಪುರಸಭಾ ವ್ಯಾಪ್ತಿಯ ರಸ್ತೆಯ ಇಕ್ಕೆಲಗಳಲ್ಲಿ ಕಳೆ ಕೀಳದೇ ಇರುವುದು, ಸ್ವಚ್ಛತೆ ಪರಿಪಾಲನೆಯಲ್ಲಿ ಹಿನ್ನಡೆ, ಚರಂಡಿಯಲ್ಲಿ ಹೂಳೆತ್ತದೇ ಇರುವುದು, ಅಸಮರ್ಪಕ ಕುಡಿಯುವ ನೀರಿನ ಪೂರೈಕೆ ಕೆಟ್ಟು ಹೋದ ರಸ್ತೆಯ ದುಸ್ಥಿತಿಯಿಂದ ಹೊರಬರುತ್ತಿರುವ ಧೂಳಿನಿಂದ ಮಾನವ ಆರೋಗ್ಯದ ಮೇಲೂ ದುಷ್ಪರಿಣಾಮ. ಬಂಡಿಮಠ ಬಸ್ ನಿಲ್ದಾಣದ ಸಮೀಪವಿರುವ ಟ್ಯಾಂಕ್ನಿಂದಲೂ ರಾತ್ರಿ ನೀರನ್ನು ಬಿಡಲಾಗುತ್ತಿದ್ದು, ಅದನ್ನು ಬಂದ್ ಮಾಡದೇ ಇರುವುದರಿಂದ ಬಸ್ ನಿಲ್ದಾಣದಲ್ಲಿ ತಿಂಗಳುಗಳಲ್ಲಿ 4-5 ಬಾರಿಯಾದರೂ 1 ಇಂಚು ನೀರು ನಿಲ್ಲುತ್ತದೆ. ಮೊದಲಾದ ವಿಷಯಗಳ ಕುರಿತಂತೆ ನೀತಾಚಾರ್ ಸುಬೋಧ್ರ ಧ್ವನಿ ಎತ್ತಿದ್ರು. ಈಗ ಫಸ್ಟಿಗೆ ಮಾಡಿಸ್ಬೇಕು ಸರ್ ನಮಗೆ, ಮತ್ತು ಹಂಚಿಕೆ ಕೆಲಸ ಅಷ್ಟೇ ಸರ್. ಹಾಗೆ ಸರ್, ಮತ್ತು ರೈಟಿಂಗ್ ಉಂಟು, ಅದು ಏನು ಹೋಗಿದೆ ಸರ್. ಬಸ್ಸಲ್ಲಿ ಅವರಿಗೆ ನೆಕ್ಸ್ಟ್ 2 ದಿನಕ್ಕೆ 3 ಗಂಟೆ ಕಾಯಿ, 2 ದಿನಕ್ಕೆ 3 ಗಂಟೆ ಕೊಡೋದು ಗಾಡಿ. ಬೆಳಿಗ್ಗೆ 5:30 8:30 ಒಳಗಡೆ ತೆಗೆದು ಬಿಡ್ತಾರೆ. ಆಡಳಿತಾಧಿಕಾರಿ ಕುಂದಾಪುರ ಉಪ ಕಮಿಷನರ್ ಭೂಪಾಲನ್, ಮುಖ್ಯಾಧಿಕಾರಿ ಮೆಬೆಲ್ ಡಿಸೋಜಾ, ಅಭಿಯಂತರ ಪದ್ಮನಾಭ, ಕಂದಾಯಾಧಿಕಾರಿ ಸಂತೋಷ್ ಮೊದಲಾದವರು ಈ ಸಂದರ್ಭ ಹಾಜರಿದ್ದರು.